ಕೇವಲ 10 ಸೆಕೆಂಡ್. ಹೌದು, 10 ಸೆಕೆಂಡ್ ಅಂತರದಲ್ಲಿ ಬೆಟ್ಟದ ಹಾದಿಯಲ್ಲಿ ಹಿಂದೆ ಬರುತ್ತಿದ್ದ ಮಗಳು ಸದ್ದಿಲ್ಲದೆ ಮಾಯವಾಗಿ ಬಿಡುತ್ತಾಳೆ ಅಂದರೆ ನೀವು ನಂಬ್ತೀರಾ? ಹೌದು, ದಟ್ಟವಾದ ಕಾನನ, ಎತ್ತ ನೋಡಿದರೂ ಮೈ ನಡುಗಿಸುವ ಪ್ರಪಾತಗಳು, ಸದಾ ಮುಸುಕಿರುವ ನಿಗೂಢ ಮಂಜು. ಇದು ಪ್ರವಾಸಿಗರ ಸ್ವರ್ಗ ಅಂತಲೇ ಕರೆಸಿಕೊಳ್ಳುವ ಚಿಕ್ಕಮಗಳೂರಿನ ಮಾಣಿಕ್ಯಧಾರ. ಆದರೆ ಬೇಸಿಗೆ ರಜೆಯ ಮೋಜಿನಲ್ಲಿದ್ದ ಕೇರಳದ ಒಂದು ಕುಟುಂಬಕ್ಕೆ ಈ ಸ್ವರ್ಗವೇ ಅತಿ ದೊಡ್ಡ ನರಕವಾಗಿ ಬದಲಾಗಿ ಹೋಗಿತ್ತು. 10ನೇ ತರಗತಿಯ ವಿದ್ಯಾರ್ಥಿನಿ ಶ್ರೀನಂದ ಕುಟುಂಬದ ಕಣ್ಣೆದುರೇ ಕಾಫಿನಾಡಿನ ಗಿರಿಯಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದಳು. ಹೈಟೆಕ್ ಥರ್ಮಲ್ ಡ್ರೋನ್ಗಳು, ಸತತ 3 ದಿನಗಳ ಬೃಹತ್ ಶೋಧ ಕಾರ್ಯಾಚರಣೆ, ಜಿಲ್ಲಾಡಳಿತದ ಹರಸಾಹಸ, ಇಷ್ಟೆಲ್ಲ ಆದರೂ ಕೂಡ ಆಕೆ ಮಾತ್ರ ಎಲ್ಲಿಯೂ ಕಾಣಿಸುವುದಿಲ್ಲ. ಇದು ಆಕಸ್ಮಿಕವಾಗಿ ಕಂದಕಕ್ಕೆ ಬಿದ್ದ ಘಟನೆಯೋ ಅಥವಾ ಶ್ರೀನಂದ ಅಮ್ಮ ಹೇಳುತ್ತಿರುವ ಹಾಗೆ ಮಂಜಿನ ಮರೆಯಲ್ಲಿ ಅಡಗಿದ್ದಂತಹ ಕೆಲವರು ಆ ಮಗಳನ್ನ ಕಿಡ್ನಾಪ್ ಮಾಡಿದರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಡ್ರೋನ್ ಕಣ್ಣಿಗೂ ಸಿಗದ ಆ ಮಗು ಎಲ್ಲಿ ಹೋದಳು? ಕಾಫಿನಾಡಿನ ಈ ಗಿರಿ ಶಿಖರದಲ್ಲಿ ಅಡಗಿರುವ ಈ ಭೀಕರ ಸತ್ಯ ಏನು? ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಈ ನಿಗೂಢ ನಾಪತ್ತೆ ಪ್ರಕರಣ, ರೋಚಕ ಮತ್ತು ದಾರುಣ ಕಥೆ ಇಲ್ಲಿದೆ ನೋಡಿ. ಅದು ಏಪ್ರಿಲ್ 7, 2026. ಚಿಕ್ಕಮಗಳೂರಿನ ಪ್ರಸಿದ್ಧ ಮಾಣಿಕ್ಯಧಾರ ಜಲಪಾತ ಬಳಿ ಕುಟುಂಬದೊಂದಿಗೆ ಪ್ರವಾಸಕ್ಕೆ ಬಂದಿದ್ದ ಕೇರಳ ಮೂಲದ 15 ವರ್ಷದ ಬಾಲಕಿ ಶ್ರೀನಂದ ನಿಗೂಢವಾಗಿ ನಾಪತ್ತೆಯಾಗುತ್ತಾಳೆ. ಥರ್ಮಲ್ ಡ್ರೋನ್ ಸೇರಿದಂತೆ ಬೃಹತ್ ಶೋಧ ಕಾರ್ಯಾಚರಣೆ ನಡೆದರೂ ಆ ಬಾಲಕಿಯ ಸುಳಿವು ಮಾತ್ರ ಸಿಗದೇ ಇರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು. ಕೆಲವು ದಿನಗಳ ಹಿಂದಷ್ಟೇ ಕೊಡಗು ಜಿಲ್ಲೆಯಲ್ಲಿ ಕೇರಳದ ಶರಣ್ಯ ಕಾಡಿನಲ್ಲಿ ಟ್ರೆಕ್ಕಿಂಗ್ಗೆ ಹೋದಾಗ ನಾಪತ್ತೆಯಾಗಿ 4 ದಿನಗಳ ಬಳಿಕ ಡ್ರೋನ್ ಕ್ಯಾಮೆರಾದಲ್ಲಿ ಹುಡುಕಾಟದಲ್ಲಿ ಪತ್ತೆಯಾಗಿದ್ದಳು ಇನ್ನೊಬ್ಬ ಕೇರಳದ ಹುಡುಗಿ. ಆದರೆ ಪ್ರವಾಸಿಗರ ಸ್ವರ್ಗ ಎಂದೇ ಕರೆಯಲ್ಪಡುವ ಕಾಫಿನಾಡು ಚಿಕ್ಕಮಗಳೂರಿಗೆ ಬೇಸಿಗೆ ರಜೆಯ ನಿಮಿತ್ತ ಪ್ರವಾಸಕ್ಕೆ ಬಂದಿದ್ದ ಕೇರಳ ಮೂಲದ ಕುಟುಂಬ ಬಾಲಕಿ ನಾಪತ್ತೆಯಾಗಿದ್ದಳು. ದತ್ತಪೀಠ ತಪ್ಪಲಿನಲ್ಲಿರುವ ಪ್ರಸಿದ್ಧ ಮಾಣಿಕ್ಯಧಾರ ಜಲಪಾತದಲ್ಲಿ 15 ವರ್ಷದ ಬಾಲಕಿಯೊಬ್ಬಳು ನಿಗೂಢವಾಗಿ ನಾಪತ್ತೆಯಾಗಿದ್ದು ಇಡೀ ಜಿಲ್ಲಾಡಳಿತವೇ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿತ್ತು. ಆದರೆ ಆಕೆ ಡ್ರೋನ್ ಕ್ಯಾಮೆರಾ ಕಣ್ಣಿಗೂ ಕಾಣಿಸುವುದಿಲ್ಲ ಅಂದರೆ ನಿಜಕ್ಕೂ ಅಚ್ಚರಿ ಹುಟ್ಟಿಸುವಂತಹ ವಿಚಾರವಾಗಿತ್ತು ಹಾಗೂ ಹಲವಾರು ಸಂಶಯಗಳಿಗೆ ಕಾರಣವಾಗಿತ್ತು. ಶ್ರೀನಂದ ಶಾಲೆಗೆ ರಜೆ ಇರುವ ಹಿನ್ನೆಲೆಯಲ್ಲಿ ತನ್ನ ತಂದೆ ತಾಯಿ, ಅಜ್ಜ ಅಜ್ಜಿ, ಚಿಕ್ಕಪ್ಪ ಚಿಕ್ಕಮ್ಮ ಸೇರಿದಂತೆ ಇಡೀ ಕುಟುಂಬದೊಂದಿಗೆ ಕರ್ನಾಟಕ ಪ್ರವಾಸಕ್ಕೆ ಬಂದಿದ್ದರು. ಹಂಪಿ, ಉಡುಪಿ ಮತ್ತು ಮಂಗಳೂರಿನ ಸುಂದರ ತಾಣಗಳನ್ನು ವೀಕ್ಷಿಸಿದ ಬಳಿಕ ಆ ಕುಟುಂಬ ಚಿಕ್ಕಮಗಳೂರಿಗೆ ಭೇಟಿ ನೀಡಿತ್ತು. ಆದರೆ ದತ್ತಪೀಠ ಬಳಿಯ ಮಾಣಿಕ್ಯಧಾರ ಜಲಪಾತ ಬಳಿ ಈ ದುರ್ಘಟನೆ ಸಂಭವಿಸಿತ್ತು. ಕುಟುಂಬ ಸದಸ್ಯರೆಲ್ಲವೂ ಒಟ್ಟಾಗಿ ಮಾಣಿಕ್ಯಧಾರ ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದರು. ಕುಟುಂಬದ ಸದಸ್ಯರೆಲ್ಲ ಮುಂದೆ ಹೋಗುತ್ತಿದ್ದರೆ ಶ್ರೀನಂದ ಅವರ ಹಿಂದೆಯೇ ಬರುತ್ತಿದ್ದಳು. ಆದರೆ ಒಂದು ತಿರುವಿನಲ್ಲಿ ನೋಡುವಷ್ಟರಲ್ಲಿ ಆಕೆ ಅಲ್ಲಿರಲಿಲ್ಲ. ಕೇವಲ ಕ್ಷಣಾರ್ಧದ ಅಂತರದಲ್ಲಿ ಬಾಲಕಿ ದಟ್ಟ ಕಾನ ನಡುವೆ ನಾಪತ್ತೆಯಾಗಿ ಹೋಗಿದ್ದಳು. ತಕ್ಷಣವೇ ಕುಟುಂಬಸ್ಥರು ಸುತ್ತಮುತ್ತ ಗಾಬರಿಯಿಂದ ಹುಡುಕಾಡಿದರೂ ಆಕೆಯ ಸುಳಿವು ಮಾತ್ರ ಎಲ್ಲೂ ಸಿಗುವುದಿಲ್ಲ. ಬಾಲಕಿ ನಾಪತ್ತೆಯಾದ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅರಣ್ಯ ಇಲಾಖೆ, ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ 30ಕ್ಕೂ ಹೆಚ್ಚು ಸಿಬ್ಬಂದಿಗಳು ಧಾವಿಸುತ್ತಾರೆ. ಕಗ್ಗತ್ತಲು ಮತ್ತು ದಟ್ಟ ಅಡವಿನ ನಡುವೆಯೂ ಮಧ್ಯರಾತ್ರಿ 1 ಗಂಟೆಯವರೆಗೆ ಸತತ ಹುಡುಕಾಟವನ್ನು ನಡೆಸಲಾಗುತ್ತದೆ. ಆದರೆ ಕಡಿದಾದ ಬೆಟ್ಟ ಗುಡ್ಡಗಳ ಪ್ರದೇಶವಾಗಿದ್ದರಿಂದ ಕಾರ್ಯಾಚರಣೆಗೆ ತೀವ್ರ ಅಡ್ಡಿ ಉಂಟಾಗುತ್ತದೆ. ಹೀಗಾಗಿ ಬೆಳಗ್ಗೆ ಮತ್ತೆ ಕಾರ್ಯಾಚರಣೆಯನ್ನು ಆರಂಭಿಸಲು ನಿರ್ಧಾರ ಮಾಡಲಾಗುತ್ತದೆ. ಮುಂಜಾನೆ 5 ಗಂಟೆಯಿಂದಲೇ ಕಾರ್ಯಾಚರಣೆ ಚುರುಕುಗೊಳ್ಳುತ್ತದೆ. ಎಸ್ಪಿ ಜಿತೇಂದ್ರ ಕುಮಾರ್ ದಾಯಮ್ ಅವರ ಮಾರ್ಗದರ್ಶನದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಸಿಬ್ಬಂದಿಗಳು 5 ಪ್ರತ್ಯೇಕ ತಂಡಗಳಾಗಿ ಕಾಡಿನೊಳಗೆ ಹುಡುಕಾಟ ನಡೆಸುತ್ತಾರೆ. ಬಾಲಕಿ ಕಾಡಿನೊಳಗೆ ಎಲ್ಲಾದರೂ ಅವಿತು ಕುಳಿತಿದ್ದಲ್ಲಿ ಪತ್ತೆ ಹಚ್ಚಲು ಥರ್ಮಲ್ ಡ್ರೋನ್ ಅಂದರೆ ಉಷ್ಣಾಂಶ ಆಧಾರಿತ ಮೇಲೆ ಪತ್ತೆ ಹಚ್ಚುವ ಡ್ರೋನ್ ಅನ್ನು ಬಳಸಲಾಗುತ್ತದೆ. ಅಲ್ಲದೆ ಕಾರ್ಯಾಚರಣೆಗೆ ರಾಜ್ಯ ವಿಪತ್ತು ಕಾರ್ಯನಿರ್ವಹಣೆ ಅಂದರೆ SDRF ಕೂಡ ಕೈಜೋಡಿಸುತ್ತದೆ. ಸಾಮಾನ್ಯವಾಗಿ ಮಳೆಗಳಲ್ಲಿ ಕಾಲು ಜಾರಿ ಅಥವಾ ಮಂಜು ಮುಸುಕಿದ ವಾತಾವರಣದಲ್ಲಿ ದಾರಿ ತಪ್ಪುವ ಸಾಧ್ಯತೆ ಇದ್ದೇ ಇರುತ್ತದೆ. ಅದು ಏಪ್ರಿಲ್ ತಿಂಗಳು. ಕಡು ಬಿಸಿಲಿಗೆ ಇರುವಂತಹ ನೆಲ ಒಣಗಿ ಹೋಗಿತ್ತು. ಬಾಲಕಿ ನಾಪತ್ತೆಯಾದ 1 ಗಂಟೆಯ ಒಳಗೆ 10 ಜನರು ಆ ಭಾಗದಲ್ಲಿ ಹುಡುಕಿದರೂ ಕೂಡ ಸಿಗದೇ ಇರಲು ಹಲವಾರು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಹೌದು, ಇಡೀ ರಾಜ್ಯವೇ ಪ್ರಾರ್ಥಿಸುತ್ತಿದ್ದ ಈ ಪ್ರಕರಣ ಕೊನೆಗೆ ಒಂದು ತಾರ್ಕಿಕ ಅಂತ್ಯ ಕಂಡಿತ್ತು. ಆದರೆ ಆ ಅಂತ್ಯ ಅತ್ಯಂತ ದಾರುಣ ಮತ್ತು ಕಣ್ಣೀರು ತರಿಸುವಂತಿತ್ತು. ಹೌದು, ಸತತ 3 ದಿನಗಳ ಕಾಲ ಥರ್ಮಲ್ ಡ್ರೋನ್, SDRF ಮತ್ತು ಪೊಲೀಸರ ಹರಸಾಹಸದ ನಂತರ ಏಪ್ರಿಲ್ 10ರಂದು ಶ್ರೀನಂದ ಅವರ ಮೃತದೇಹ ಮಾಣಿಕ್ಯಧಾರದ ಅತ್ಯಂತ ಕಡಿದಾದ ಕಂದಕದಲ್ಲಿ
ಪ್ರಪಾತದಲ್ಲಿ ಪತ್ತೆಯಾಗಿತ್ತು. ಆರಂಭದಲ್ಲಿ ಈ ಪ್ರಪಾತ 300 ಅಡಿ ಇರಬಹುದು ಅಂತ ಅಂದಾಜಿಸಲಿತ್ತು. ಆದರೆ ಶೋಧ ತಂಡ ಕೆಳಗಿಳಿದಾಗ ಅದು ಬರೋಬ್ಬರಿ 1500 ಅಡಿ ಆಳದ ಭೀಕರ ಪ್ರಪಾತ ಎಂಬುದು ಸಾಬೀತಾಗಿತ್ತು. ಮಾಣಿಕ್ಯಧಾರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಅರಿಶಿನಗೊಪ್ಪೆ ಎಂಬ ಭಾಗದಲ್ಲಿ ದಟ್ಟ ಅರಣ್ಯ ಮತ್ತು ಕಡಿದಾದ ಇಳಿಜಾರಿನಲ್ಲಿ ಮೃತದೇಹ ಸಿಲುಕಿರುವುದು, ಸಿಕ್ಕಿಕೊಂಡಿರುವುದು, ಪತ್ತೆಯಾಗಿರುವುದು ಹಲವಾರು ಅನುಮಾನಕ್ಕೆ ಕಾರಣಗಳನ್ನು ಕೊಡುತ್ತಿದೆ. ಯಾಕಂದ್ರೆ ಅವಳು ನಾಪತ್ತೆಯಾಗಿದ್ದು ಒಂದು ಜಾಗ ಆಗಿದ್ದರೆ ಅವಳು ಸಿಕ್ಕಿದ್ದು 5 ಕಿಲೋಮೀಟರ್ ದೂರದಿಂದ ಇದ್ದಂತಹ ಕಡಿದಾದ ಒಂದು ಪ್ರಪಾತದಲ್ಲಿ. ಹಲವಾರು ಊಹಾಪೋಹಗಳು ಅವಳು ಮಿಸ್ಸಿಂಗ್ ಆದ ನಂತರ ನಡೆದಿದ್ದವು. ಆಕೆ ಕಾಡು ಪ್ರಾಣಿಗಳ ದಾಳಿಗೆ ಒಳಗಾಗಿದ್ದಾಳೋ ಅಥವಾ ಯಾರೋ ಅವಳನ್ನು ಅಪಹರಿಸಿದ್ದಾರೋ ಎಂಬ ಹಲವಾರು ಅನುಮಾನಗಳಿಗೆ ಈ ಒಂದು ಮಿಸ್ಸಿಂಗ್ ಕೇಸ್ ಒಳಗಾಗಿತ್ತು. ಹಾಗೆ ಆಕಸ್ಮಿಕವಾಗಿ ಕಾಲು ಜಾರಿ ಪ್ರಪಾತಕ್ಕೆ ಬಿದ್ದಿರುವುದು ಈಗ ಬಹುತೇಕ ಖಚಿತವಾಗಿದೆ ಅಂತ ಪೊಲೀಸರು ಹೇಳುತ್ತಿದ್ದಾರೆ. ಅಷ್ಟು ಎತ್ತರದಿಂದ ಬಿದ್ದ ರಭಸಕ್ಕೆ ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿರುವ ಸಾಧ್ಯತೆ ಇದೆ ಎಂದು ಕೂಡ ಕೆಲವರು ಹೇಳುತ್ತಿದ್ದಾರೆ. ತನ್ನ ಮಗಳನ್ನ ಹೇಗಾದರೂ ಮಾಡಿ ಹುಡುಕಿ ಕೊಡಿ ಎಂದ ಕಣ್ಣೀರಿಡುತ್ತಿದ್ದ ಪೋಷಕರಿಗೆ ಈಗ ಮಗಳ ಮೃತದೇಹ ನೋಡುವಂತಾಗಿರುವ ಪರಿಸ್ಥಿತಿ ಯಾರಿಗೂ ಬೇಡ ಸ್ನೇಹಿತರೆ. ವಿಧಿಯ ಕ್ರೂರ ಆಟ ಎಷ್ಟು ಕೆಟ್ಟದಾಗಿತ್ತು ನೋಡಿ. ಕೇರಳದಿಂದ ಪ್ರವಾಸಕ್ಕೆ ಬಂದಿದ್ದ ಆ ಕುಟುಂಬ ಆ ಕಾಫಿ ನಾಡಿನ ಪ್ರವಾಸ ಎಂದು ಮರೆಯಲಾಗದ ಒಂದು ಕರಾಳ ನೆನಪಾಗಿ ಉಳಿಯುವಂತಾಗಿದೆ. ಈ ಒಂದು ಪುಟ್ಟ ನಿರ್ಲಕ್ಷ್ಯ ಅಥವಾ ದಟ್ಟ ಮಂಜಿನ ನಡುವೆ ತಪ್ಪಿದ ಒಂದು ಹೆಜ್ಜೆ ಒಂದು ತುಂಬು ಜೀವನವನ್ನ ಬಲಿ ಪಡೆದಿತ್ತು. ಮಾಣಿಕ್ಯಧಾರದ ಸೌಂದರ್ಯ ಹಿಂದೆ ಇಂತಹ ಭೀಕರ ಮೃತ್ಯು ಅಡಗಿದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. 10ನೇ ತರಗತಿ ವಿದ್ಯಾರ್ಥಿನಿ ಶ್ರೀನಂದ ನಾಪತ್ತೆಯಾಗಿ 3 ದಿನ ಕಳೆದರೂ ಆಕೆ ಸುಳಿವು ಸಿಗದೇ ಇರುವುದಕ್ಕೆ ತಾಯಿಯ ಒಂದು ಹೇಳಿಕೆ ಪೊಲೀಸರ ದಿಕ್ಕನ್ನ ಬದಲಾಯಿಸುವಂತೆ ಮಾಡಿತ್ತು. ಹೌದು, ಈ ಕುರಿತು ಮಾಧ್ಯಮದೊಂದಿಗೆ ಕಣ್ಣೀರಿಡುತ್ತಾ ಮಾತನಾಡಿದ್ದ ಬಾಲಕಿಯ ತಾಯಿ ರೋಹಿಣಿ ತನ್ನ ಮಗಳನ್ನ ಯಾರೋ ಅಪಹರಿಸಿದ್ದಾರೆ ಎಂಬ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಳು. ತನ್ನ ಮಗಳು ಜಲಪಾತದ ಬಳಿ ಆಕಸ್ಮಿಕವಾಗಿ ಬಿದ್ದಿರಲು ಸಾಧ್ಯವೇ ಇಲ್ಲ. ಯಾರೋ ಅಪರಿಚಿತರು ಸಮಯ ಸಾಧಿಸಿ ಮಾದಕ ದ್ರವ್ಯ ನೀಡಿ ಅಪಹರಿಸಿಕೊಂಡು ಹೋಗಿದ್ದಾರೆ ಅಂತ ಕೂಡ ಅವರು ಆರೋಪಿಸಿದ್ದರು. ಘಟನೆ ನಡೆದ ದಿನದಿಂದ ಪೊಲೀಸರು, ಅಗ್ನಿಶಾಮಕ ದಳ ಮತ್ತು ಸ್ಥಳೀಯ ಮಾಣಿಕ್ಯಧಾರ ಹಾಗೂ ಸುತ್ತಮುತ್ತ ಪ್ರದೇಶದಲ್ಲಿ ಹುಡುಕಾಟ ನಡೆಸುತ್ತಿದ್ದಾಗ ದಟ್ಟವಾದ ಮಂಜು ಮತ್ತು ಕಡಿದಾದ ಹಾದಿಗಳು ಶೋಧ ಕಾರ್ಯಕ್ಕೆ ಅಡ್ಡಿಯನ್ನುಂಟು ಕೂಡ ಮಾಡಿದ್ದವು. ಹಾಗಾದರೆ ಬಾಲಕಿ ಆಕಸ್ಮಿಕವಾಗಿ ಬಿದ್ದಿದ್ದರೆ ಅಷ್ಟೊತ್ತಿಗೆ ಏನಾದರೂ ಸುಳಿವು ಸಿಗಬೇಕಾಗಿತ್ತು. ಆದರೆ ಯಾವುದೇ ಸುಳಿವು ಸಿಗದ ಕಾರಣ ಪೋಷಕರ ಅಪಹರಣ ಆರೋಪಕ್ಕೆ ಪುಷ್ಟಿ ನೀಡಿದಂತಾಗಿತ್ತು. ಸ್ನೇಹಿತರೆ, ಹಾಗಾದ್ರೆ ಶ್ರೀನಂದ ಸಾವು ಈಗಲೂ ಕೂಡ ನಿಗೂಢವಾಗಿದೆ. ಅವಳು ಕಣ್ಣು ತಪ್ಪಿ ದಾರಿ ತಪ್ಪಿ ಆ ಪ್ರಪಾತಕ್ಕೆ ಬಿದ್ದಳೋ ಅಥವಾ ಯಾರೋ ಆಕೆಯನ್ನ ದೂಕಿದರೋ ಅಥವಾ ಯಾರೋ ಆಕೆಯನ್ನ ಅಪಹರಿಸಿ ಅತ್ಯಾಚಾರ ಮಾಡಿ ಆಮೇಲೆ ಅವಳನ್ನ ಆ ಕಂದಕಕ್ಕೆ ಹಾಕಿದರೋ ಅನ್ನುವುದು ಈಗಲೂ ಕೂಡ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ, ದೊಡ್ಡ ಒಂದು ಪ್ರಶ್ನೆ ಆಗಿದೆ. ಈಗ ಈ ತನಿಖೆ ಈಗ ಇನ್ನಷ್ಟು ಚುರುಕನ್ನ ಪಡೆದಿದೆ. ಯಾಕಂದ್ರೆ ಇದರ ಹಿಂದೆ ಏನೋ ಒಂದು ನಿಗೂಢ ರಹಸ್ಯ ಅಡಗಿದೆ ಅನ್ನೋದು ಡೆಫಿನೆಟ್ ಆಗಿ ಹೇಳಬಹುದಾಗಿದೆ. ಯಾಕಂದ್ರೆ ಆ ತಂದೆ ತಾಯಿಗಳು ಹಾಗೂ ಆ ಕುಟುಂಬ ಹೇಳುವ ಪ್ರಕಾರ ಮಾಣಿಕ್ಯಧಾರದಲ್ಲಿ ಶ್ರೀನಂದ ಕಾಲು ತಪ್ಪಿ ಬಿದ್ದೇ ಇಲ್ಲ ಅನ್ನೋದು ಈಗಲೂ ಕೂಡ ಅವರ ಮಾತಿಗೆ ದೃಢವಾಗಿ ನಿಂತಿದ್ದಾರೆ ಅನ್ನುವುದಕ್ಕೆ ಹಲವಾರು ಅನುಮಾನಗಳಿಗೆ ಆಸ್ಪದ ಮಾಡಿಕೊಟ್ಟಿದೆ. ಕೆಲವು ದಿನಗಳಲ್ಲಿ ಇದರ ಬಗ್ಗೆ ಎಲ್ಲ ವಿವರವನ್ನ ಮತ್ತೆ ತರುತ್ತೇನೆ. ಹಾಗಾದ್ರೆ ಶ್ರೀನಂದ ಸಾವಿನ ಹಿಂದೆ ನಿಜವಾದ ಕಾರಣ ಏನು ಎಂಬುದನ್ನ ಬರುವ ಸಂಚಿಕೆಯಲ್ಲಿ ನಿಮಗೆ ಮತ್ತೆ ತಂದು ಕೊಡುತ್ತೇನೆ. ಅಲ್ಲಿಯವರೆಗೆ ನಿಮ್ಮ ಅನಿಸಿಕೆಯನ್ನ, ನಿಮ್ಮ ಒಂದು ಅನುಮಾನವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಯಾಕಂದ್ರೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನುವುದಕ್ಕೆ ನಮ್ಮ ಆಸೆ ಕೂಡ.